ಮಂಗಳೂರಿನ ಮಂಗಳ ಅಥ್ಲೆಟ್ಸ್ ವತಿಯಿಂದ ಸಮ್ಮರ್ ಅಥ್ಲೆಟಿಕ್ಸ್ ಕ್ಯಾಂಪ್ ನಡೆಯುತ್ತಿದ್ದು ಸುಮಾರು 1 ತಿಂಗಳ ಕಾಲ ಶಿಬಿರ ಹಮ್ಮಿಕೊಂಡಿದ್ದು ಶಿಬಿರ ಆಯೋಜಿಸಿರುವುದಕ್ಕೆ ಶಿಕ್ಷಕರ ಮತ್ತು ಪೋಷಕರಿಂದಲೂ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ಮಂಗಳ ಅಥ್ಲೆಟ್ ವತಿಯಿಂದ ಮಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಸಮ್ಮರ್ ಕ್ಯಾಂಪ್ ಹಮ್ಮಿಕೊಂಡಿದ್ದಾರೆ. ಸುಮಾರು 1 ತಿಂಗಳುಗಳ ಕಾಲ ಶಿಬಿರ ಆಯೋಜಿಸಿದ್ದು ಪ್ರತಿದಿನ ಮಂಗಳ ಸ್ಟೇಡಿಯಂನಲ್ಲಿ ಅಥ್ಲೆಟಿಕ್ಸ್ ಬಗೆಗೆ ತರಬೇತಿ ಮತ್ತು ಪ್ರತಿ ಭಾನುವಾರ ಪಣಂಬೂರು ಬೀಚ್ನಲ್ಲಿ ಬೀಚ್ ವರ್ಕೌಟ್ ಅನ್ನು ಆಯೋಜಿಸಿದ್ರು. ಈ ಬಗ್ಗೆ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳ ಶಿಕ್ಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಅಥ್ಲೆಟಿಕ್ಸ್ ಬಗೆಗೆ ತರಬೇತಿ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದ್ದಾರೆ. ಮಂಗಳೂರಿನ ಪದ್ವಾ ಹೈಸ್ಕೂಲ್ನ ದೈಹಿಕ ಶಿಕ್ಷಕರಾದ ಹರ್ಬರ್ಟ್ ಡಿಸೋಜಾ, ಕ್ಯಾಂಬ್ರಿಡ್ಜ್ ಶಾಲೆಯ ಶಿಕ್ಷಕರಾದ ಸುರೇಂದ್ರ ಪ್ರಭು, ಮುಲ್ಲಕಾಡು ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕರಾದ ಹರಿಣಾಕ್ಷಿ ಅವರು ಶಿಕ್ಷಣದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. Good morning everyone. I am Surendra Prabhu, Physical Director of Cambridge School, Bangalore. So I am proud to tell that Mangala Athletic Club conducted a very nice summer camp for the betterment of the athletes. So I congratulate all the coaches work beyond this. ಮಂಗಳೂರಿನ ಖ್ಯಾತ ಮಂಗಳ ಅಥ್ಲೆಟಿಕ್ ಕ್ಲಬ್ಬಿನ ವತಿಯಿಂದ ರೈಸಿಂಗ್ ಚಾಂಪಿಯನ್ ಕ್ಯಾಂಪ್ ಇದೊಂದು ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಇದು ಮೊನ್ನೆ ಮಾರ್ಚ್ 25ರಿಂದ ಪ್ರಾರಂಭಗೊಂಡಿದೆ. ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 23 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಕ್ಯಾಂಪನ್ನು ನಮ್ಮ ಖ್ಯಾತ ತರಬೇತುದಾರರಂಥ ದಿನೇಶ್ ಕುಂದರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಕ್ಯಾಂಪಿನಲ್ಲಿ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳು ಹಾಗೂ ಒಳ್ಳೆಯ ಎಕ್ಸಸೈಸ್ಗಳು, ಹಾಗೆ ಬೀಚ್ ವರ್ಕೌಟ್, ಫನ್ ಗೇಮ್ಗಳು, ವಿವಿಧ ಮಕ್ಕಳ ಬೆಳವಣಿಗೆಗೆ ಬೇಕಾದಂಥ ಎಕ್ಸಸೈಸ್ಗಳು ಎಲ್ಲ ನಡೀತಾ ಇದೆ. ಫ್ರೀ ಕ್ಯಾಂಪ್ ನಡೀತಾ ಇದೆ. ಮಕ್ಕಳಿಗೆ ಕ್ಯಾಂಪ್ ಮುಗಿದ ತಕ್ಷಣ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೂಡ ಫ್ರೀಯಾಗಿ ನೀಡ್ತಾ ಇದ್ದಾರೆ. ಇಂಥ ಚಟುವಟಿಕೆಗಳು ಮಂಗಳ ಅಥ್ಲೆಟ್ ಕ್ಲಬ್ಬಿಂದ ನಿರಂತರವಾಗಿ ನಡೆಯಲಿ ಅಂತ ಹೇಳುತ್ತಾ ಇದರ ನೇತೃತ್ವವನ್ನು ಮಾಡಿದಂಥ ದಿನೇಶ್ ಕುಂದರ್ ಹಾಗೂ ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ಎಲ್ಲ ಮಂಗಳ ಅಥ್ಲೆಟಿಕ್ಸ್ ಮಂಗಳೂರು ಇದರ ವತಿಯಿಂದ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯುವ ಸಮ್ಮರ್ ಕ್ಯಾಂಪಿಗೆ ನಮ್ಮ ಪದುವಾ ಹೈಸ್ಕೂಲ್ನಿಂದ 7 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಈ ಸಮ್ಮರ್ ಕ್ಯಾಂಪನ್ನು ಆಯೋಜಿಸಿದ ಮಂಗಳ ಅಥ್ಲೆಟ್ಸ್ನ ರೂವಾರಿ ಕ್ರೀಡಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಖ್ಯಾತ ಹಿರಿಯ ಅಥ್ಲೆಟಿಕ್ಸ್ ಕೋಚ್ ದಿನೇಶ್ ಕುಂದರ್ ಸರ್ಗೆ ಹಾಗೂ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸಹಕರಿಸುತ್ತಿರುವ ಎಲ್ಲ ತರಬೇತುದಾರರಿಗೆ, ಪೋಷಕರಿಗೆ, ದಾನಿಗಳಿಗೆ ಅಭಿನಂದನೆಗಳು. ಇಂಥ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾ ಇರಲಿ. ದೇವರ ಅನುಗ್ರಹದಿಂದ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಖ್ಯಾತ ತರಬೇತುದಾರರಾದ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ನಾಗರಾಜ್ HK, ರಾಯಲ್ ಡಿ ಸಿಲ್ವಾ, ರೋಷನ್, ತ್ರಿವೇಣಿ, ಹರಿಣಾಕ್ಷಿ, ಜಸ್ಮಿತಾ ಅವರು ಕ್ರೀಡಾ ತರಬೇತಿಯನ್ನು ನೀಡಿ ಮಕ್ಕಳ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತಿದ್ದಾರೆ. ಮಕ್ಕಳ ತರಬೇತಿಗೆ ನೀಲ್ ಆರ್ ಕುಂದರ್, ಡಾಕ್ಟರ್ ಶಿಕೇರ್, ಮಂಜುಳಾ, ಭವಿಷ್, ದಿಯಾ, ಅಹನ್ ಶೆಟ್ಟಿ, ರಿತಿಕಾ, ಮನಿಷಾ ಸಹಕಾರವನ್ನು ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರಾದ ಲಾರೆನ್ಸ್, ಸಂತೋಷ್, ಸವಿತಾ, ಗೀತಾ, ನಿತಿನ್ ಬಿಕೆ, ಹೈರುನ್ನಿಸಾ, ಅವಿನಾಶ್ ಚೌಟಾ, ಮಹೇಶ್, ನವೀನ್ ರಾವ್, ಸುಧೀರ್ ಉಚ್ಚಿಲ, ರಶ್ಮಿ ಉಚ್ಚಿಲ, ಸುಪ್ರೀತಾ, ರತೀಶ್, ಸಂದೀಪ್, ಸ್ಮೃತಿ ಶೆಟ್ಟಿ, ಮಾನಸ, ಜಗದೀಶ್, ಶೀಲಾ, ಪವಿತ್ರ, ಆಕರ್ಷಣ್, ಸಂಚಿತಾ, ನಿತಿನ್, ಲತಾ, ನಜೀಮಾ, ಅಶ್ರಫ್, ಪವಿತ್ರ ಕೆಪಿ, ಶೀಲಾ, ಸಿಂಧು ರಾಮ್, ರಶ್ಮಿ ಸುಧೀರ್, ರಿತೇಶ್ ಕೋಟ್ಯಾನ್ ಅವರು ತರಬೇತಿಗೆ ಸಹಕರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.